ಬಾನೆತ್ತರಿಗೆ ಹಾರುವ ರಾಕೆಟ್ಗಳು, ರಂಗುರಂಗಿನ ಪಟಾಕಿ ಸುಡುಮದ್ದುಗಳು. ಹೌದು, ದುಬೈಯಲ್ಲೂ ಸಂಭ್ರಮದಿಂದ ದೀಪಾವಳಿ ಹಬ್ಬವನ್ನ ಆಚರಿಸಿದ್ರು. ದೇಶದೆಲ್ಲೆಡೆ ದೀಪಾವಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಅದು ಮಾತ್ರವಲ್ಲದೆ ವಿದೇಶದಲ್ಲೂ ದೀಪಾವಳಿ ಹಬ್ಬವನ್ನ ಆಚರಿಸಿದ್ರು. ದುಬೈನಲ್ಲೂ ದೀಪಾವಳಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಿನುಗುವ ಮಿನಿಚೇರ್ ಲೈಟ್ಗಳು, ಬಾಣ ಬಿರುಸುಗಳು ಮತ್ತು ಮಣ್ಣಿನ ದೀಪಗಳು ಕತ್ತಲ ರಾತ್ರಿಯಲ್ಲಿ ದುಬೈನ ಅನೇಕ ಸ್ಥಳಗಳಲ್ಲಿ ಬೆಳಕು ಎದ್ದು ಕಾಣುತ್ತಿದ್ದು ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ದುಬೈ ನಿವಾಸಿಗಳು ತಮ್ಮ ಮನೆಯ ಅಂಗಳವನ್ನ ರಂಗುರಂಗಿನ ಬಣ್ಣದ ಪುಡಿಯಿಂದ ನೆಲದ ಮೇಲೆ ಹಾಸಿದ ರಂಗೋಲಿ ವಿನ್ಯಾಸ ಹಾಗೂ ಮಣ್ಣಿನ ಹಣತೆಯಿಂದ ಹಚ್ಚಿದ ದೀಪಗಳೊಂದಿಗೆ ಮನೆಗಳನ್ನು ಅಲಂಕರಿಸಿದ್ರು. ದೀಪಾವಳಿ ಉತ್ಸವ ಶನಿವಾರದ ತನಕವೂ ಮುಂದುವರಿಯಲಿದೆ. ಜಗಮಗಿಸುವ ಎಲ್ಇಡಿ ದೀಪಗಳನ್ನು ಬೆಳಗಿಸಿ ಆಲ್ ಸಿಪ್ ಡವ್ ಡೆಕ್ ಪರಂಪರೆಯ ಹಂತದಲ್ಲಿ ವಿಶ್ವ ದಾಖಲೆಯ ದೀಪಾವಳಿ ಉತ್ಸವ ಆಚರಿಸಲಾಗುತ್ತದೆ. ಈ ಸಂಭ್ರಮದ ಕ್ಷಣಗಳನ್ನು ದುಬೈಯಲ್ಲಿನ ಗ್ಲೋಬಲ್ ವಿಲೇಜ್ ಮತ್ತು ದುಬೈಯ ಫೆಸ್ಟಿವಲ್ ಸಿಟಿಯಲ್ಲಿ ವರ್ಣಮಯ ಪ್ರದರ್ಶನಗಳು, ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತಿದೆ. ಆಲ್ ಸಿಪ್ ರೆಸಿಡೆನ್ಸಿ ಮತ್ತು ಟೂರಿಸ್ಟ್ನವರು ದೀಪಾವಳಿ ಅಂಗವಾಗಿ ಸಿಡಿ ಮತ್ತು ಪ್ರದರ್ಶನ ಮತ್ತು ಸ್ಪೆಷಲ್ ದೀಪಾವಳಿ ಬಜಾರ್ ಅನ್ನು ಆಯೋಜಿಸಿದ್ದಾರೆ. ಪ್ರಶಾಂತ್ ನಾಯರ್, ರಮೇಶ್ ಸುವರ್ಣ, ವಿ4 ನ್ಯೂಸ್ 24/7 UAE.